And I extend a warm welcome to respected Dr. Radha Mohan Das Agarwal ji. Welcome District President, Honorable MP and our all MLAs. Welcome you sir. This place, Palemar Garden, is a dream project of Shri J. Krishna Palemar ji. He has developed it beautifully and transformed it into a remarkable green space. He preserved nature and greenery, thereby promoting environmental conservation and awareness. He has been a proud and steadfast supporter of BJP party. On behalf of everyone, I express sincere gratitude and extend a heartfelt welcome to you, sir. ಇಲ್ಲಿ ಸೇರಿರುವಂತಹ ಎಲ್ಲರನ್ನ ಸ್ವಾಗತಿಸ್ತಾ ಜಿಲ್ಲೆಯ ಪದಾಧಿಕಾರಿಗಳು, ಮಾಧ್ಯಮ ಮಿತ್ರರು ಹಾಗೂ ಮಹಿಳಾ ಮೋರ್ಚಾದ, ಯುವ ಮೋರ್ಚಾದ ಅಧ್ಯಕ್ಷರು ಮತ್ತು ಎಲ್ಲರನ್ನೂ ಕೂಡ ಸ್ವಾಗತಿಸುತ್ತಾ ಈಗ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಯವರಾದಂತಹ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ತಾಯಿಯ ಹೆಸರಲ್ಲಿ ಒಂದು ಗಿಡವನ್ನು ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಸರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. बोलो भारत माता की जय, भारतीय जनता पार्टी की जय, नरेंद्र मोदी जी की जय, अग्रवाल जी की जय, भारत माता की जय, वंदे मातरम, वंदे मातरम, भारत माता की जय. अग्रवाल जी ಅವರಿಗೆ ಸಂಕ್ರಮಣಕ್ಕೆ ತಹತಹಿಸುತ್ತಿವೆ, ಸಂಕ್ರಮಣಕ್ಕೆ ತಹತ ಒಂದೇ ಸುಜಲಾಂ ಸುಫಲಾಂ ಶುಭ್ರಜೋ ನಿರಂತರ ಸೇವೆ ದೀಪವಾಗಿ ಕನ್ನಡಿಯಂತೆ ಪ್ರಸಿದ್ಧ ಭಾರತ ಸಂಕಲ್ಪ ಸಮಾವೇಶದಲ್ಲಿ ನಮ್ಮೆಲ್ಲ ನಾಯಕರು ಈ ಒಂದು ಸೇವೆ ಜೈ ವಿಶ್ವಾಸದಿಂದ ಬೀಚ್ ರೋಡಿನಿಂದ ಬೆಂಗಳೂರಿಗೆ ಹೋಗ್ತಾ ಇರುವಂತಹ ಹೆದ್ದಾರಿ ಇವತ್ತು ಅತ್ಯಂತ ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿದೆ. ಮಾತ್ರ ಅಲ್ಲ, ಅದನ್ನ ಎಕ್ಸ್ಪ್ರೆಸ್ ವೇ ಆಗಿ ಬದಲಾವಣೆ ಮಾಡುವಂತಹ ನಿರ್ಧಾರವನ್ನು ಕೂಡ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಉಲ್ಲೇಖ ಮಾಡಬೇಕು, ಶಿರಾಡಿ ಘಾಟ್ನಲ್ಲಿರುವಂತಹ ಒಂದು ದೊಡ್ಡ ಸಮಸ್ಯೆಯನ್ನ ನಾವು ಕೇಂದ್ರದ ನಿತಿನ್ ಗಡ್ಕರಿ ಮತ್ತು ಅಶ್ವಿನಿ ವೈಷ್ಣವ್ ಅವರಲ್ಲಿ ವಿನಂತಿ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಅನ್ನು ಮಾಡಿ ರೈಲ್ವೆ ಮತ್ತು ರೋಡ್ ಅನ್ನು ಒಟ್ಟಾಗಿ ಮಾಡಬೇಕಲ್ವಾ ಅನ್ನುವಂತ ಒಂದು ವಿನಂತಿಯನ್ನು ಅವರಿಗೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಒಂದು ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಅನ್ನು ಮಾಡಿ ಅದರ ಸ್ಟಡಿ ಕೂಡ ಇವತ್ತು ಮುಗಿದು ಹೆದ್ದಾರಿಯ ಕೆಲಸವನ್ನು ಆದಷ್ಟು ಶೀಘ್ರವಾಗಿ ತೆಗೆದುಕೊಳ್ಬೇಕು, ಅದರ ಅಲೈನ್ಮೆಂಟ್ ಅನ್ನು ಫಿಕ್ಸ್ ಮಾಡಬೇಕು, DPR ಮಾಡಬೇಕು, ಅದು ಟನಲ್ ಮುಖಾಂತರ ರಸ್ತೆ ಆಗಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ನಮ್ಮ ಸರ್ಕಾರ ತೆಗೆದುಕೊಂಡಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ देश के साथ इतने लंबे कार्यकाल तक 1947 से लेकर 2013-14 तक इस देश के गरीबों के साथ ये खिलवाड़ होता रहा। माननीय नरेंद्र मोदी जब सरकार में आए तो उन्होंने कहा कि देश का विकास होता रहेगा, देश की आय बढ़ती रहेगी, लेकिन देश के विकास को होता रहे और देश की आय बढ़ती रहे, इस देश के नाम पर हम देश के गरीबों को 15-20 साल तक नारकीय जीवन जीने के लिए बाध्य नहीं कर सकते। उनकी सरकार कहती थी कि संसाधनों पर पहला हक मुसलमानों का है, और हमारी सरकार कहती थी चाहे जिस भी धर्म का हो, मजहब का हो, पंथ का हो, संसाधनों पर पहला अधिकार गरीबों का है। और आप सब जानते हैं 2014 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಆವತ್ತಿನಿಂದ ಇವತ್ತಿನವರೆಗೆ 12 ವರ್ಷಗಳ
ಕಾಲ 4399 ದಿವಸ ಈ ದೇಶಕ್ಕೋಸ್ಕರ, ಈ ದೇಶದ ಹಲವು ಸಮಸ್ಯೆಗಳನ್ನ ನಿವಾರಣೆ ಮಾಡುವುದಕ್ಕೋಸ್ಕರ, ಈ ದೇಶದಲ್ಲಿ ಒಂದು ವ್ಯವಸ್ಥಿತ ಅಡಿಪಾಯವನ್ನು ಹಾಕುವುದಕ್ಕೋಸ್ಕರ 2047ರಲ್ಲಿ ಒಂದು ವಿಕಸಿತ ಭಾರತ ನಿರ್ಮಾಣ ಆಗುವುದು ಅನ್ನುವಂತ ಒಂದು ವಿಶ್ವಾಸವನ್ನು ಮೂಡಿಸಿದಂತ ಹೆಮ್ಮೆಯ ಪ್ರಧಾನಮಂತ್ರಿಗಳು ಇವತ್ತು 12 ವರ್ಷವನ್ನು ಪೂರ್ತಿಗೊಳಿಸಿದ್ದಾರೆ. ಬಂಧುಗಳೇ, ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಹಲವು ದೀರ್ಘಾವಧಿ ಸಮಸ್ಯೆಗಳನ್ನು ನಿವಾರಣೆ ಮಾಡಿದ್ದನ್ನ ತಾವೆಲ್ಲರೂ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ತಿಳಿ ಹೇಳಿದರು. ಬಂಧುಗಳೇ, ಈ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಹೆದ್ದಾರಿಯಲ್ಲಿ ಒಂದು ಅಭೂತಪೂರ್ವವಾದಂತಹ ಪರಿವರ್ತನೆ ಆಗಬೇಕಾದ್ರೆ ಅದಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾರಣ. और आप सबने विभिन्न योजनाओं में सहयोग किया, जितनी प्रामाणिकता के साथ। हमने सिर्फ नीतियां नहीं बनाई, हमने उन नीतियों का अनुपालन सुनिश्चित किया है। भाजपा के लाखों कार्यकर्ताओं ने अपने अपने स्थानों पर खड़े होकर के यह सुनिश्चित किया है कि सरकार के अधिकारी मोदी जी के द्वारा बनाई गई नीतियों को नीति तक पहुंचने में रोक न पाए। इसीलिए किसी समय प्रधानमंत्री ये कहता था कि केंद्र से 100 रुपया चलता है तो नीचे 15 रुपया पहुंचता है, और आज हमारा प्रधानमंत्री गर्व के साथ कहता है कि 100 रुपया अगर दिल्ली से चलेगा तो कर्नाटक के किसी गांव में रह रहे किसी गरीब नागरिक के घर में पूरा 100 रुपया पहुंचेगा, बीच में किसी को खाने नहीं दिया जाएगा। और यह हुआ।